ಪ್ರತಿ ವರ್ಷದಂತೆ ಈ ಬಾರಿಯೂ ಅಷ್ಟಮಿಯಂದು ವೇಷ ಧರಿಸಿದ್ದ ರವಿ ಕಟ್ಪಾಡಿಯವರು 8 ಬಡಮಕ್ಕಳ ಚಿಕಿತ್ಸೆಗಾಗಿ ಹಣವನ್ನು ನೀಡುವ ಕಾರ್ಯಕ್ರಮ ನಡೆಯಿತು. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಟಪಾಡಿಯ ರವಿ ಮತ್ತು ಫ್ರೆಂಡ್ಸ್ ಕಟಪಾಡಿ ತಂಡವು ಈ ಬಾರಿ ಡಾರ್ಕ್ ಒನ್ ಎಲೈಟ್ ವೇಷಧಾರಿಯಾಗಿ ಅಷ್ಟಮಿಯಂದು ಸಂಗ್ರಹಿಸಿದ 7,22,350 ರೂಪಾಯಿಯನ್ನು 8 ಬಡಮಕ್ಕಳ ವೈದ್ಯಕೀಯ ಚಿಕಿತ್ಸೆಗೆ ಕಟಪಾಡಿ ಪೇಟೆಬೆಟ್ಟು ಶ್ರೀ ಬಬುಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 16ರಂದು ನೀಡಿದರು. ಈ ಸಂದರ್ಭ ಕೇಮಾರು ಈಶವಿಠಲ ಸ್ವಾಮೀಜಿ ತಮ್ಮ ಆಶೀರ್ವಚನದಲ್ಲಿ ಬಡವರ ಮಕ್ಕಳ ಆರೋಗ್ಯ ಸೇವೆಯಲ್ಲಿ ದೇವರ ಕಾಣುವ ರವಿ ಕಟಪಾಡಿಯ ಜೀವನಾಮೂಲ್ಯ ಮಾನವೀಯ ಸೇವೆಯು ಹೃದಯ ಶ್ರೀಮಂತಿಕೆಯುಕ್ತವಾಗಿದೆ ಎಂದರು. ನಾನು ವೇಷ ಆಗಿದೆ, ಎಲ್ಲ ಕಡೆ ಸುತ್ತಾಡಿ 29 ಲಕ್ಷ ತನಕ ನೀಡಿದ್ದೇವೆ ನಮ್ಮ ತಂಡ. ಇದು ನಾನು ಕೊಟ್ಟದ್ದು ಅಂತ ಹೇಳುದಿಲ್ಲ, ನಾನು ಬರೀ ವೇಷ ಆಗಿ ನಿಂತಿದ್ದೇನೆ. ಇದಕ್ಕೆಲ್ಲ ನನಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಫ್ರೆಂಡ್ಸ್. ಎಷ್ಟೇ ಕಷ್ಟ ಆಗಲಿ ಅಂತೇಳಿ ಅವ್ರದ್ದೊಂದು ಆಸೆ ಇದೆ, ಎಷ್ಟೇ ಕಷ್ಟ ಆಗಲಿ ಮಳೆ ಬರಲಿ ನಾವು ಖಂಡಿತ ಹಣ ಒಟ್ಟು ಮಾಡಿ ಕೊಡುವ ಅಂತೇಳಿ. ಅದಕ್ಕೂ ಇದಕ್ಕೆ ಆನೆ ಬಲ ಕೊಟ್ಟವರು ನಮ್ಮ ಮಲ್ಪೆಯವರು, ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಪ್ರತಿ ವರ್ಷ ವೇಷ ಹಾಕಿದಾಗ ಹೇಳ್ತಾರೆ, ರವಿ ಅವರೇ ನೀವು ನಮ್ಮನೆಗೆ ಬನ್ನಿ ನಮ್ಮನೆಗೆ ಅಂತೇಳಿ ಮಲ್ಪೆಯವರು ತುಂಬಾ ಸಹಕಾರ ನೀಡಿದ್ದಾರೆ. ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮತ್ತೆ ಎಲ್ಲರೂ ನನಗೆ ಒಳ್ಳೆ ರೀತಿಯ ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಇನ್ನು ಮುಂದೆಯೂ ನನ್ನ ಟೀಮು, ನಾನು ಎಲ್ಲಿ ತನಕ ವೇಷ ಹಾಕ್ತೇನೆ ಅಲ್ಲಿ ತನಕ ನನ್ನ ತಂಡದವರು ನನ್ನ ಜೊತೆ ಇದ್ದಾರೆ. ಮತ್ತೆ ನನ್ನ ಹತ್ರ ಆಗದಿದ್ರೆ ನಾವು ಹಾಕ್ತೇವೆ ರವಿ ಅನ್ನ, ಇದನ್ನು ಮುಂದುವರಿಸುವಂತಿದ್ದಾರೆ. ದೆಪ್ಪು ನಂಚಿತ್ತಿನ ಕೆಲಸ ಇರ್ನ ದೇವೆರ್ನ ಅಂಚಿನ ಒಂಜಿ ದೇವೆರ್ನ ಪ್ರತಿನಿಧಿ ಮಂತ್ ನಂಚಿತ್ತಿನ ಒಂಜಿ ಎಡ್ಡ ಕೆಲಸ ಮಂತೊಂದುಲೆರೆ ನೇಪಲ ಪಂಪ ವೇಷ ಒಂಜಿ ರಕ್ಕಸನ ವೇಷ ಪಾಡುವೆ ಹೆಂಗ್ ಬಣ್ಣ ಹಾಕಿದ್ರೆ ರಕ್ಕಸನ ವೇಷ ಪಾಡ್ದೇರು ಮಾಡಲು ಅಂದ ರಕ್ಕಸನ ವೇಷದ ಉಲಾಯಿ ಒಂಜಿ ಮಾನವೀಯತದ ಹೃದಯ ಅವು ಬಾರಿ ಮುಖ್ಯವಾಗಿ ನಂಚಿತ್ತಿನ ರವಿಯನ್ನ ಈರು ನಿಜವಾದಿ ನೀನು ಎಲ್ಪತ್ತ 1 ಲಕ್ಷ ಕೊರಿಯರ್ ಮಂಡರ್ ಯಾ ಪಂಪೆ ಎಂಕ್ ಕೇರ್ನಾಗ ಈರು ನಿಜವಾಗಿ ಟಾಟಾ ಬಿಡ್ಲಾರ್ದಿಲ್ಲ ಮಲ್ಲ ರಿಚ್ ದೇವನಾಗ ಟಾಟಾ ಕೊಡ್ಪಿನ ಮಲ್ಲ ವಿಷಯ ಕೂಡ ಅದೇ ಪ್ರಭುತ್ವ. ಈ ಒಂದು ಚೆಕ್ಕನ್ನು ಪರಮ ಪೂಜ್ಯ ಶ್ರೀ ಶ್ರೀ ಈಶಾ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದಾರೆ. ಎಲ್ಲವನ್ನು ಕೊಡುವಂಥದ್ದು. ಈಗ ಯಾವುದೇ ಒಬ್ಬ ವ್ಯಕ್ತಿ ಈ ಥರ ಗಳಿಸಿದಂಥ ಏನು ಹಣ ಇದೆ ಸಂಪೂರ್ಣವಾಗಿ ಯಾರಿಗೆ ಅಶಕ್ತರಿದ್ದಾರೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರನ್ನು ಹುಡುಕಿ ಕೊಡುವಂಥ ಕಾರ್ಯಕ್ರಮ ನಾನು ಇದುವರೆಗಂತೂ ಇಂತಹ ಕಾರ್ಯಕ್ರಮ ನಾನು ಇದುವರೆಗಂತೂ ನೋಡಿಲ್ಲ. ಹಾಗಾಗಿ ತುಂಬ ಭಾಗವಹಿಸಲಿಕ್ಕೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅತೀವ ಸಂತೋಷ ಆಗ್ತಾ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ತುಳುನಾಡ ಸಂಪ್ರದಾಯ, ಈ ಉಡುಪಿಯ ಸಂಪ್ರದಾಯದಂತೆ ಪ್ರತಿ ವರ್ಷ ವಿಷ್ಣುಪಿಂಡಿಯ ಸಮಯದಲ್ಲಿ ವೇಷವನ್ನು ಹಾಕುವಂಥದ್ದು ಈ ಟ್ರೆಡಿಷ್ನಲ್ ಅಂದರೆ ಇದೊಂದು ಸಂಸ್ಕೃತಿ ಥರ ನಡ್ಕೊಂಡು ಬಂದಿರುವಂಥದ್ದು. ಅದು ನಾನು ಕೂಡ ಸಣ್ಣದಿಂದ ನೋಡ್ಕೊಂಡು ಬಂದವನು. ಆದರೆ ಇಂಥ ದೊಡ್ಡ ಮಟ್ಟದ ಹಣವನ್ನು ಅಂದರೆ ಗಳಿಸ್ಕೊಂಡು ಅದನ್ನು ಸಂಪೂರ್ಣವಾಗಿ ನೀಡುವಂಥ ನಿದರ್ಶನಗಳನ್ನು ನಾನು ಹಿಂದೆ ಕೂಡ ನೋಡಿಲ್ಲ. ಮುಂದೆ ಇಂಥ ಕಾರ್ಯಕ್ರಮ ಅವರಿಂದ ದೊಡ್ಡ ರೀತಿಯಲ್ಲಿ ಮೂಡಿ ಬರಲಿ. ತನ್ಮೂಲಕ ಸಮಾಜದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಚಿಕಿತ್ಸೆಗಾಗಲಿ ಬೇರೆ ದೈಹಿಕ ಸಮಸ್ಯೆಗಳು ಅವ್ರಿಗೆ ಬೇಕಾದಂಥ ವೈದ್ಯಕೀಯ ಖರ್ಚುಗಳಿಗೆ ನೆರವಾಗುವಂಥ ಈ ಮಹತ್ ಕಾರ್ಯ ಅವರಿಂದ